ಒಂದೆಡೆ ಕೊರೋನಾ ಸೋಂಕಿನಿಂದ ಜನ ಕಂಗೆಟ್ಟಿದ್ರೆ ದಿನನಿತ್ಯದ ಬೆಲೆ ಏರಿಕೆ, ತೈಲ ಬೆಲೆ ಏರಿಕೆ ಸೇರಿದಂತೆ ನೂರಾರು ಸಮಸ್ಯೆಗಳಿಂದ ಜನ ಕಂಗೆಟ್ಟಿದ್ದಾರೆ. ಈ ನಡುವೆ ಮಂಗಳೂರಿನ ಬಲ್ಮಠ ಪರಿಸರದ ನಿವಾಸಿಗಳಿಗೆ ಆಫ್ರಿಕನ್ ಬಸವನ ಹುಳದ ಕಾಟ ಬೇರೆ ಶುರುವಾಗಿದೆ. ಅಡಿಕೆ ಧಾರಣೆ ಏರಿಕೆಯಿಂದ ಕೃಷಿಕರ ಮೊಗದಲ್ಲಿ ನಸುನಗು ಮೂಡ್ತಾ ಇರುವ ಹೊತ್ತಿನಲ್ಲಿ ಕೆಲವು ಕಡೆಗಳಲ್ಲಿ ಆಫ್ರಿಕನ್ ಬಸವನ ಹುಳುಕಾಟ ಇನ್ನಿಲ್ಲದಂತೆ ಕೃಷಿಕರನ್ನ ಹೈರಾಣಿಸಿತ್ತು. ಕಳೆದ ವರ್ಷ ಬೆಳ್ತಂಗಡಿ ತಾಲೂಕಿನ ಉರುವಾಲು ಗ್ರಾಮದ 100 ಎಕರೆ ಪ್ರದೇಶದಲ್ಲಿ ಆಫ್ರಿಕನ್ ಬಸವನ ಹುಳುವಿನ ಕಾಟ ವಿಪರೀತವಾಗಿತ್ತು. ಕಾಸರಗೋಡು ಸೇರಿದಂತೆ ಅಲಂಕಾರು, ಸವಣ್ಣೂರು, ಕೊಯ್ಲಾ ಗ್ರಾಮದ ಕೃಷಿಕರಿಗೆ ಇವುಗಳು ಕೊಟ್ಟ ಕಾಟ ಅಸ್ತಿಸ್ತಲ್ಲ. ಈ ನಡುವೆ ಇದೀಗ ಮಂಗಳೂರಿನ ಬಲ್ಮಠದ ಶಾಂತಿನಿಕೇತನ ಪರಿಸರದಲ್ಲಿ ರಾಶಿ ರಾಶಿ ಆಫ್ರಿಕನ್ ಬಸವನ ಹುಳುಗಳು ಪತ್ತೆಯಾಗಿದ್ದು ಪರಿಸರದ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. ಇದಕ್ಕೆ ಜಾಯಿಂಟ್ ಆಫ್ರಿಕನ್ ಲ್ಯಾಂಡ್ ಸ್ನೇಲ್ ಹೇಳ್ತಾರೆ. ಇದು ಆ್ಯಕ್ಚುಲಿ ಒರಿಜಿನಲಿ ಆಫ್ರಿಕನ್ನಲ್ಲಿ ಬಂದದ್ದು. ಇನ್ವೇಸಿವ್ ಸ್ಪೀಷೀಸ್ ಹೇಳ್ತಾರೆ ಅದಕ್ಕೆ. ಅದು ತುಂಬ ಬೇಗ ಬ್ರೀಡ್ ಆಗ್ತದೆ ಇನ್ ಥೌಸಂಡ್ಸ್ ಅಟ್ ಎ ಟೈಮ್. ಈಗ ಈ ವರ್ಷ ಇಲ್ಲಿ ಬಲ್ಮಠದಲ್ಲಿ ನಮ್ಮದು ಬಲ್ಮಠ ಮೈದಾನ ಹತ್ತಿರ ಕಂಪೌಂಡ್ ವಾಲ್ಸ್ ಮೇಲೆ ಎಲ್ಲ ಇದೆ, ಸ್ಪ್ರೆಡ್ ಆಗಿದೆ ಇನ್ ಹಂಡ್ರೆಡ್ಸ್. ಕೇರಳದಲ್ಲಿ ರೀಸೆಂಟ್ ನ್ಯೂಸ್ ರಿಪೋರ್ಟ್ಸಲ್ಲಿ ಅಲ್ಲಿ ಸಹ ವೆರಿ ಬ್ಯಾಡ್ ಇನ್ಫೆಸ್ಟೇಷನ್ ಉಂಟು. ಇದು ನಾರ್ಮಲಿ ಎಲ್ಲ ಥರದ ಪ್ಲ್ಯಾಂಟ್ಸನ್ನು ಡಿಸ್ಟ್ರಾಯ್ ಮಾಡ್ತದೆ. ವರ್ಲ್ಡಲ್ಲಿ ಒನ್ ಆಫ್ ದ ಟಾಪ್ 100 ಇನ್ವೇಸಿವ್ ಸ್ಪೀಷೀಸ್ ಹೇಳ್ತಾರೆ ಇದಕ್ಕೆ. ಅದು ಡಿಸೀಸ್ ಕ್ಯಾರಿಯರ್ಸ್, ಸೊ ತಿನ್ನಲಿಕ್ಕೆ ಸಹ ಆಗೋದಿಲ್ಲ ಅದನ್ನು. ಇದು ಈಗ ಫಸ್ಟ್ ಟೈಮ್ ಅಲ್ಲ, ಮುಂಚೆ ಸಹ ಬಂದಿದೆ. ಅದರ ಎಗ್ಸ್ ಸಾಯಿಲಲ್ಲಿ ಇರ್ತದೆ, ಮಳೆ ಬಂದಾಗ ಪುನಃ ಹ್ಯಾಚ್ ಔಟ್ ಆಗಿ ಬರ್ತದೆ. ಅದು ಬಸವನ ಹುಳು ಕೃಷಿ ಸಹಿತ ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟುಮಾಡುತ್ತದೆ. ಇದರ ದೇಹ ರಚನೆಯು ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯವಿದೆ. ಬಸವನ ಹುಳು 5 ರಿಂದ 20 ಸೆಂಟಿಮೀಟರ್ ತನಕ ಉದ್ದವಿರುತ್ತದೆ. ಮಳೆಗಾಲ ಸಂದರ್ಭ ಒಂದು ಹುಳು ಸುಮಾರು 500ರಷ್ಟು ಮೊಟ್ಟೆಯನ್ನು ಇಡುತ್ತವೆ. 6 ರಿಂದ 12 ತಿಂಗಳುಗಳ ಕಾಲ ಕಾಣಿಸಿಕೊಳ್ಳುವ ಆಫ್ರಿಕನ್ ಬಸವನ ಹುಳುಗಳು 5 ರಿಂದ 10 ವರ್ಷಗಳ ಕಾಲ ಬದುಕುತ್ತವೆ. ಬೇಸಿಗೆ ಮತ್ತು ಚಳಿಗಾಲದಲ್ಲಿ ವಸಂತ ಸುಪ್ತಿ ಮತ್ತು ಶಿಶಿರ ಸುಪ್ತಿ ನಿದ್ರೆಗೆ ಜಾರುವ ಬಸವನ ಹುಳುಗಳು ಹಲವು ಸಮಯದವರೆಗೆ ಕಾಣಿಸಿಕೊಳ್ಳುವುದಿಲ್ಲ. ಮಳೆಗಾಲದಲ್ಲಿ ತೇವದ ಪ್ರದೇಶ, ಕೊಳೆತಿನಸಗಳು, ಕಾಂಪೌಂಡ್ ಗೋಡೆ, ರಬ್ಬರ್, ತೆಂಗು ತೋಟ, ತೆಂಗಿನ ಬುಡ, ರಾಶಿ ಹಾಕಲ್ಪಟ್ಟ ಮರದ ಹೊಟ್ಟಿನಲ್ಲಿರುತ್ತವೆ. 500ಕ್ಕೂ ಹೆಚ್ಚಿನ ಕೃಷಿಯನ್ನ ನಾಶಪಡಿಸುವ ಬೃಹತ್ ಬಸವನ ಹುಳುಗಳು ತೆಂಗು, ಕಂಗು, ಭತ್ತದ ಸಹಿತ ಹಲವು ಕೃಷಿ ಸಸ್ಯಗಳ ಎಸಳುಗಳನ್ನ ಅಪರಿಮಿತವಾಗಿ ತಿನ್ನುತ್ತವೆ. ನೆಮಟೆಡ್ ಎಂಬ ಪ್ಯಾರಾಸೈಟ್ ಹೊತ್ತೊಯ್ಯುವ ಆಫ್ರಿಕನ್ ಬಸವನ ಹುಳುಗಳು ಮನುಷ್ಯರಲ್ಲಿ ತುರಿಕೆ, ಚರ್ಮ ರೋಗವನ್ನು ಹರಡುತ್ತವೆ ಎನ್ನುತ್ತಾರೆ ತಜ್ಞರು. ಅದು ಎಲ್ಲಿ ಸರ್ ಮೋಸ್ಟ್ಲಿ ರಾಟಿಂಗ್ ವೆಜಿಟೇಷನ್, ಅಂದರೆ ಕೊಳ್ತು ಹೋಗುವ ಎಲೆ ಅದರ ಬಂಧದಲ್ಲಿ ಇರ್ತದೆ ಜಾಸ್ತಿ. ಮತ್ತು ಅದರ ಎಗ್ಸ್ ಚಿಕ್ಕದಿದ್ದರಿಂದ ಎನಿವೇ ಸ್ಪ್ರೆಡ್ ಆಗ್ಬೋದು. ಮೇ ಬಿ ನಿಮ್ಮ ಶೂಸಲ್ಲಿ, ಮೇ ಬಿ ಆ್ಯನಿಮಲ್ ಪಾಸ್, ಹೇಳಲಿಕ್ಕಾಗೋದಿಲ್ಲ. ತುಂಬ ಹಾನಿ ಉಂಟು. ಅಂದರೆ ಎನಿ ಟೈಪ್ ಆಫ್ ಪ್ಲ್ಯಾಂಟ್ಸನ್ನು ಡಿಸ್ಟ್ರಾಯ್ ಮಾಡ್ತದೆ ಅದು. ಫುಡ್ ಕ್ರಾಪ್ಸ್, ನಿಮ್ಮ ಗಾರ್ಡನ್ ಪ್ಲ್ಯಾಂಟ್ಸ್ ಎಲ್ಲ ಡಿಸ್ಟ್ರಾಯ್ ಮಾಡ್ತದೆ. ಬೇರೆ ಸಮಸ್ಯೆ ಏನಂದರೆ ಅದೇ ಡಿಸೀಸ್ ಕ್ಯಾರಿಯರ್. ಸೊ ಅದನ್ನು ಫುಡ್ ಆಗಿ ಸಹ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಡಿಸ್ಟ್ರಾಯ್ ಮಾಡಲೇಬೇಕಷ್ಟೇ. ಈಗ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಇದನ್ನು ಚೆಕಪ್ ಮಾಡಿ ಏನು ಮಾಡಬೇಕು ಹೇಳಬೇಕು. ಇಲ್ಲ, ನಮ್ಮದು ಲೋಕಲ್ ಕಾರ್ಪೊರೇಟ್ಗೆ ಇನ್ಫಾರ್ಮ್ ಮಾಡಿದ್ದೇನೆ. ಅವ್ರು ಮೋಸ್ಟ್ ಲೈಕ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡಿ. ಯಾವುದೇ ರಾಸಾಯನಿಕದಿಂದ ಈ ಹುಳುಗಳು ಸತ್ತಿದ್ದು ಕಂಡು ಬಂದಲ್ಲಿ ತಕ್ಷಣ ಅವುಗಳನ್ನ ಆರಿಸಿ ಆಳವಾಗಿ ನೆಲದಲ್ಲಿ ಹೂಳಬೇಕು. ಇಲ್ಲದೇ ಇದ್ರೆ ಸಾಕು ಪ್ರಾಣಿಗಳು ಹೀಗೆ ಸತ್ತಿರುವ ಶಂಕು ಹುಳುಗಳನ್ನ ತಿನ್ನುವುದರಿಂದ ಅವುಗಳಿಗೆ ತೊಂದರೆಯಾಗಬಲ್ಲದು. ಶಂಕು ಹುಳುಗಳು ನಿಸರ್ಗದಲ್ಲಿ 75% ರಿಂದ 80% ತಮ್ಮ ಆಹಾರವನ್ನ ಕೊಳಿತಾ ಇರುವ ಪ್ರಾಣಿ ಮತ್ತು ಸಸ್ಯಜನ್ಯ ಪದಾರ್ಥಗಳನ್ನ ತಿಂದು ನಿಸರ್ಗದಲ್ಲಿ ಸಮತೋಲನವನ್ನ ಕಾಪಾಡುತ್ತವೆ. ಇಂತಹ ಸಂದರ್ಭದಲ್ಲಿ ಬೆಳೆಗಳ ಮೇಲೆ ಹಾವಳಿ ಇದ್ದಾಗ ಮಾತ್ರ ಹತೋಟಿ ಕ್ರಮವನ್ನ ಕೈಗೊಂಡು ನಿಸರ್ಗದ ಸಮತೋಲನವನ್ನ ಕಾಪಾಡಿಕೊಳ್ಳಿ ಎಂದು ತೋಟಗಾರಿಕಾ ಇಲಾಖೆ ಮಾಹಿತಿ ನೀಡಿದೆ. ಒಟ್ಟಿನಲ್ಲಿ ಬಲ್ಮಠ ಪರಿಸರದ ಜನತೆಗೆ ಆಫ್ರಿಕನ್ ಹುಳದ ಭೀತಿ ಕಾಡಿದ್ದು ನಿರ್ಮೂಲನೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಗಣೇಶ್ ಪೂಜಾರಿ ಜೊತೆ ಚಂದ್ರಶೇಖರ ಅರಿಪೇಡು, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.